ಗಡಿಪಾರು ದಾಳಿ, ವೀಸಾ ರದ್ದು ಬಂಧನ ವಿರೋಧಿಸಿ ಲಾಸ್ ಏಂಜಲ್ಸ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯನ್ನು ವರದಿ ಮಾಡುತ್ತಿದ್ದ ಆಸ್ಟ್ರೇಲಿಯಾದ ವರದಿಗಾರ್ತಿಯ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. 3 ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿದೆ. ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ, ಮೆಣಸಿನ ಪಿಚಕಾರಿ ಉಪಯೋಗಿಸಿದ್ರು. ಈಗ ವರದಿಗಾರಳ ಮೇಲೆ ಗುಂಡು ಹಾರಿಸಿ ಜಾಗತಿಕವಾಗಿ ಇದು ವರದಿಯಾಗಬಾರದು ಎಂಬ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ರಬ್ಬರ್ ಬುಲೆಟ್ ಆದ್ದರಿಂದ ಪ್ರಾಣಾಂತಿಕವೇನಲ್ಲ, ಆದರೆ ಕಾಲಿಗೆ ತೀವ್ರ ನೋವು ತರಿಸಿ ಕೆಲಸಕ್ಕೆ ತಡೆ ಉಂಟು ಮಾಡಬಲ್ಲದು. ಆದರೆ ಅಂತಿಮವಾಗಿ ವರದಿಗಾರ ಲಾರೆನ್ ಥೋಮಸಿ ಮತ್ತು ಅವರ ಕ್ಯಾಮರಾಮ್ಯಾನ್ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇದನ್ನು ಸಾರ್ವತ್ರಿಕವಾಗಿ ಖಂಡಿಸಲಾಗಿದೆ. 9 ನ್ಯೂಸ್ ಸಂಸ್ಥೆ ನಮ್ಮ ವರದಿಗಾರ್ತಿ ಕ್ಷೇಮವಾಗಿರುವುದಾಗಿ ತಿಳಿಸಿದೆ. ಲಾಸ್ ಏಂಜಲ್ಸ್ನಲ್ಲಿ ಶನಿವಾರ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ದಾಳಿಯ ಬಳಿಕ ಭಾನುವಾರ ಇನ್ನೂ ಹೆಚ್ಚು ಸಾವಿರಾರು ಮಂದಿ ಸೇರಿ ಪ್ರತಿಭಟಿಸಿದ್ರು. ರಬ್ಬರ್ ಬುಲೆಟ್ಗೂ ಜಗ್ಗದೆ ಪ್ರತಿಭಟನೆ ನಡೆದಿದೆ. ಇಂದು ಕೂಡ ಪ್ರತಿಭಟನೆ ಮುಂದುವರೆದಿದೆ. ವಲಸೆ ಮೃಗಗಳಿಗೆ ಮುಕ್ತ ಪ್ರವೇಶ ಸಾಧ್ಯವಿಲ್ಲ ಎಂದು ಟ್ರಂಪ್ ಗುಡುಗಿದ್ದಾರೆ.